ಲತೆಗಿರಾದ ದ್ರೌಪದಿ ಕಾಯ್ದ ತೋಳಲ್ವಾಡೈ ಕಣ್ಕಂಡು ಬಿಟ್ಕೊಂಡು ನೋಡಿದೆ ನಿನಗೆ ಹೇಳಿದ್ರು ಮಾರ್ಗ ತಪ್ಪಿ ಬಂದ್ಯೋ ಹೇಗೆ ಯಾರನ್ನ ನೋಡಿ ಹುಯಿಗುಳ ಸುರಿಮಳೆಯನ್ನ ಸುರಿಸಬೇಕಾದವ ನನ್ನನ್ನು ನೋಡಿ ಬೈತಾ ಇದ್ದೆ ಯಾರ್ಯಾರನ್ನು ನೋಡಿ ಹೇಳಬೇಕಾದಂತ ಪರಿಸ್ಥಿತಿ ಅಲ್ಲ ಮತ್ತೆ ನಿನ್ನನ್ನೇ ನೋಡಿ ಮುಗಿಯಬೇಕಾದಂತ ಪರಿಸ್ಥಿತಿ ಯಾಕೆ ಕೇಳಿದ್ರೆ ಈ ಭೂಲೋಕದಲ್ಲಿ ಮಾಡ್ತಿರುವ ಕಾರ್ಯ ಆದರೂ ಏನು ತಾನು ಮೊದಲು ಹುಟ್ಟಿಕೊಂಡಿದ್ದೆ ಜನರಿಗೆ ಯಾರಿಗೂ ಒಂದು ಒಳ್ಳೆ ಕಾರ್ಯವನ್ನು ಮಾಡಿದವ ನೀನಲ್ಲ ನಿನಗೆ ಯಾರು ಹೇಳಿದ್ದೆ ದಾನವರು ಒಳ್ಳೆ ಕಾರ್ಯಕ್ರಮ ಮಾಡುವುದಕ್ಕೆ ಹುಟ್ಟಿದವರಂತ ಎಂತದು ದಾನವರು ಒಳ್ಳೆ ಕಾರ್ಯ ಮಾಡುವುದಕ್ಕೆ ಹುಟ್ಟಿದವರಂತ ನಿನಗೆ ಯಾರು ಹೇಳಿದ್ದು ಒಳ್ಳೆ ಕಾರ್ಯ ಮಾಡುವುದಕ್ಕೆ ಹುಟ್ಟಿದವರಂತಲ್ಲ ಕೆಟ್ಟ ಕಾರ್ಯ ಮಾಡುವವರೇ ನೀವು ದಾನವರ ಧರ್ಮವೇ ಇದೆ ಕೆಟ್ಟ ಕಾರ್ಯ ಮಾಡುವುದೇ ಧರ್ಮ ಅದರ ಕರ್ಮದಿಂದಲೇ ನೀವೆಲ್ಲ ಹೋಗದೆ ಗೊತ್ತುಂಟ ನಿಮಗೆ ಹುಲಿ ಗೋವನ್ನು ತಿನ್ನುತ್ತದೆ ಧರ್ಮ ಯಾವುದು ಹುಲಿ ಗೋವನ್ನು ತಿನ್ನುವುದು ಧರ್ಮವೋ ಅದು ನಿನಗೆ ಬೇಕಾಗುತ್ತೆ ಅದು ಹುಲಿಯ ಧರ್ಮ ಇದು ನಮ್ಮ ದಾನವರ ಧರ್ಮ ಹಾಗಲ್ಲ ಎಲ್ಲಾ ಹುಲಿಗಳನ್ನು ನೀನು ಆ ರೀತಿ ಒಲಿಸಬೇಡ ಆ ಹುಲಿಗೆ ನಾವು ಸ್ವಲ್ಪ ಪ್ರೀತಿಯನ್ನು ತೋರಿಸಿದ್ರೆ ಹುಲಿಯು ಕೂಡ ಗೋವಿನಂತೆ ನಮ್ಮ ಬಳಿಗೆ ಬರ್ತಾವ ಗೊತ್ತುಂಟೆ ನಿಮಗೆ ಹುಲಿಯನ್ನು ಕೂಡ ಪಳಗಿಸಿ ಆಡ್ತದೆ ಅದೇ ರೀತಿಯಲ್ಲಿ ನೀನು ಕೂಡ ಈಗ ನೀನು ದುಷ್ಟ ಆದ್ರೂ ಕೂಡ ಸಜ್ಜನರನ್ನು ನೀನು ನೋಡುವುದಿಲ್ವ ಸಜ್ಜನರನ್ನು ನೋಡಿ ಆದ್ರು ನಾನು ಹೀಗೆ ಒಳ್ಳೆಯವರಂತೆ ಬದುಕಬೇಕು ಅಂತ ಯಾಕೆ ನಿನ್ನ ಮನಸ್ಸಿಗೆ ಬರುವುದಿಲ್ಲ ನಾನು ದಾನವನಾಗ್ತೇನ ಅಂದ್ರೆ ನೀನು ದಾನವನಾಗಿ ಉಳಿಬೇಕಂತ ಹೇಳುದ ಸಾಧು ಸಜ್ಜನರ ಸಾಲಿಗೆ ಸೇರ್ತೇನೆ ಹಾಗಾದ್ರೆ ನೀನು ಅದೇ ಸಾಲಿನಲ್ಲಿ ಉಳಿತಿ ಅಂತಾದ್ರೆ ನಿನಗೆ ಹೆಚ್ಚಿಗೆ ಕಾಲ ಇಲ್ಲ ನಿನಗೊಂದು ಬುದ್ಧಿ ಮಾತನ್ನು ಹೇಳ್ತೇನೆ ಇಲ್ಲಿದ್ದಂತ ಮುನಿವಟ್ಟುಗಳಿಗೆಲ್ಲ ನೀನು ಉಪದ್ರವವನ್ನು ಕೊಡ್ತಾ ಇದ್ದೀಯಂತೆ ಮಾಡುವಂತ ಯಾಗವನ್ನೆಲ್ಲ ಹಾಳು ಮಾಡ್ತಾ ಇದ್ದೀಯಂತೆ ಇದರಿಂದಾಗಿ ನಮ್ಮ ಬುಡಕ್ಕೆ ವಾರ್ತೆ ಬಂದ ಕಾರಣವಾಗಿ ನಿನ್ನನ್ನು ತಡೆಯಬೇಕೆಂಬ ಉದ್ದೇಶಿತ ಬಂದಿದ್ದೇನೆ ಈಗ ಒಂದು ಮಾತು ಹೇಳ್ತೇನೆ ನಿನಗೆ ಇನ್ನೂ ಕೂಡ ಬದುಕಲಿಕ್ಕೆ ಒಂದು ಅವಕಾಶ ನಾನು ಕೊಡ್ತೇನೆ ಸಾಮದಿಂದ ನನ್ನ ಕಾಲಿಡಿ ಕ್ಷಮೆ ಕೊಟ್ಟು ಬದುಕಲಿಕ್ಕೆ ಅವಕಾಶ ಕೊಡ್ತೇನೆ ಒಳ್ಳೆ ರೀತಿಯಿಂದ ಬದುಕು ಅದಲ್ಲ ಅಂತಾದ್ರೆ ನಾನೇನು ನನ್ನ ಪರಾಕ್ರಮ ಎಂತದ್ದು ನನ್ನ ದೃಷ್ಟಿಯನ್ನು ತೋರಿಸಬೇಕಾಗ್ತದೆ ನಾನು ಯಾರಂತ ಗೊತ್ತುಂಟೇನೆ ನಾನು ಯಾರು ಎನ್ನುವುದು ಸರಿಯಾಗಿ ಗೊತ್ತಿಲ್ಲ ನನಗೆ ಅಲ್ಲ ಯಾರು ಪುಣ್ಯಾತ್ಮನಿ ಯಾರು ಸ್ವರ್ಗದ ಅಧಿಕಾರಿ ಆ ಮಖವ ಅವನನ್ನೇ ಗೆದ್ದವ ಸ್ವರ್ಗಲೋಕದ ಅಧಿಕಾರಿಯಾಗಿ ಪಾತಾಳದ ಸಾಮ್ರಾಟನಾಗಿ ಈ ಮೃತ್ಯ ಲೋಕವನ್ನು ವಶಪಡಿಸಿಕೊಂಡು 3 ಲೋಕಾಧೀಶನಾಗಿ ಮೆರೆಯುವ ಶೋಣಿತಾಪುರದ ಅಧಿಕಾರಿ ರಕುತಾಸುರ ಅಂದ್ರೆ ನೀನಯ್ಯ ನಾನು ಬಂದದ್ದು ಯಾರಿಗೋಸ್ಕರ ಗೊತ್ತು ಯಾರಿಗೆ ನೋಡು
ಸಾಧನೆ ಮಾಡಿದ್ದು ಏನು ಗೊತ್ತಿಲ್ಲದೆ ಬಂದವಂತ ಮಾಡಿದ್ದೇನೆ. ಎಲ್ಲವನ್ನು ತಿಳಿದುಕೊಂಡೇ ಇಲ್ಲಿವರೆಗಾಗಿ ಬಂದವರಿದ್ದೇನೆ. ಹಾಗಾದ್ರೆ ಬಂದವ ನಾನು ಯಾರು? ನೀನು ಹೇಳಿದ್ಯಲ್ಲ ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ 3 ಲೋಕಾಧೀಶ. ಸುಳ್ಳು ಹೇಳಲಿಲ್ಲ, ನಾನು ಸತ್ಯವನ್ನೇ ಹೇಳಿದ್ದೆ, ಮಾಡಿದ್ದನ್ನೇ ಹೇಳಿ. ನೀನು ಮಾಡಿದ್ದೀಯ ಹೌದು, ಆದ್ರೆ ನನ್ನ ಹುಟ್ಟಿ ಹೇಗೆ ನಾನು ಇಲ್ಲಿಂದ ಬಂದವ. ಎಲ್ಲಿಂದ? ನನ್ನ ಪೂರ್ವಪರ ತಿಳಿದ್ರೆ ಎದೆ ಹೊಡೆದು ಸಾಕಿ ಮಗನೇ ನೀನು. ಹೌದಾ? ಎಷ್ಟು ದೊಡ್ಡ ಜನ ಯಾರು? ಕೈಲಾಸಗಿರಿ ಕೇಳಿದ್ದೆ ನೀನು. ಹೌದು, ನಮ್ಮ ಆರಾಧ್ಯ ಮೂರ್ತಿ. ಹೌದು ಅಂತ ಹೇಳಿ ವರ ಪಡೆದದ್ದು ಅವರಿಂದ ಅಲ್ವಲ್ಲ? ಕುಲದೇವ. ಹೌದಲ್ವಾ? ದಾನವರ ಏಳಿಗೆಯನ್ನೇ ಬಯಸುವವ. ನಮ್ಮ ಮೂಲ ಅಲ್ಲೇ ಉಂಟು ಕೈಲಾಸದಲ್ಲಿ. ಹೌದಾ? ನಮ್ದು ಇಲ್ಲಲ್ಲ, ನಮ್ದು ಮೂಲವೇ ಕೈಲಾಸ. ಅಲ್ಲಿ ಕೈಲಾಸಗಿರಿಯಲ್ಲಿ ಪರಮೇಶ್ವರನ ಮಗ ಮೊದಲು ಹಾಯ್ಗುಳಿ ಆಗಿದ್ದವ ನಾನು. ಈಗ ಬರೇ ಹಾಯ್ಗುಳಿ ಅಲ್ಲ, ನಿನ್ನ ವಧೆಗಾಗಿ ನನ್ನ ತಂದೆ ಸೃಷ್ಟಿ ಮಾಡಿದಂತ 4 ಪಾದದ ನಿನ್ನ ಅಪ್ಪನಿಗೆ ಹುಚ್ಚಿ ಹಿಡಿದಿದೆ. ಈಗ ನನ್ನ ಮುಂಭಾಗದಲ್ಲಿ ಅದೇ ಹುಚ್ಚನ್ನು ತಕೊಂಡು ಬಂದೆ. ಯಾಕೆ ನನ್ನ ಅಪ್ಪನಿಗೆ ಹುಚ್ಚಿ ಹಿಡಿದದ್ದು? ಹುಚ್ಚಿ ಹಿಡಿದು ಕೆಲವರು ಹುಚ್ಚಿನೆಲ್ಲ ಹೀಗೆ ವೇಷ ಮಾಡುವುದುಂಟು. ಇನ್ನೊಂದು ಇಂದ್ರಜಾಲ, ಮಹೇಂದ್ರಜಾಲ, ವಿದ್ಯೆಯನ್ನು ಬಲ್ಲಂತಹ ಕರಗತ ಮಾಡಿಕೊಂಡಂತಹ ವ್ಯಕ್ತಿಗಳು ವೇಷ ಮಾಡಿಕೊಂಡು ನಾನು ಕೈಗೂಡಿ ಇಂಥದ್ದೆಲ್ಲ ಹೇಳಿದ್ರೆ ಅದಕ್ಕೆಲ್ಲ ಹೆದರ್ತೇನೆ ಅಂತ ಭಾವಿಸಿದೆ. ನೀನ್ ಇಂಥದ್ದೆಲ್ಲ ಹೆದರುವುದಕ್ಕೆ ನಿನ್ನಂತೆ ಹುಂಬನಲ್ಲ ನಿರೀತೋ. ನೀನ್ ಇಂಥದ್ದೆಲ್ಲ ಇದ್ದವರಿಗೆಲ್ಲ ಹುಚ್ಚ ಹಾಗೆ ವೇಷ ಮಾಡ್ತಾರೆ ಹೀಗೆ ವೇಷ ಮಾಡ್ತಾರೆ ಹೇಳಿ ಹೇಳಿ ನೀನು ಮಾನಸಿಕ ಆಗಿರೋದಿಲ್ಲ. ಈಗ ಮಾನಸಿಕ ಮತ್ತೆಂತ ನೀನು ಮಾನಸಿಕ? ಇದು ವೇಷವ? ಇದು ನಿನ್ನ ವೇಷವನ್ನು ಕಳಚಿ ಇದು ಅವತಾರ. ನಿನಗೆ ಅವತಾರಕ್ಕೂ ವೇಷಕ್ಕೂ ವ್ಯತ್ಯಾಸ ಗೊತ್ತುಂಟು ನನಗೆ. ಹೌದಾ? ಯಾವ ಅವತಾರ? ನೀನು ಪರಮೇಶ್ವರನಿಂದ ಹೊರ ಪಡೆದದ್ದೇ ಹಾಗೆ 4 ಪಾದದ ಶಕ್ತಿಯಿಂದ, ಮಾನವನು ಅಲ್ಲ ಪ್ರಾಣಿವಲ್ಲದ ಒಂದು ಅವತಾರದಿಂದ. ಹಾಗಾದ್ರೆ ನಾನೆಂತದ್ದು? 4 ಪಾದವನ್ನು ಊರಿ ನಿಂತಿದ್ದೇನೆ. ನಾನು ಮನುಷ್ಯನೂ ಅಲ್ಲ ಪ್ರಾಣಿಯೂ ಅಲ್ಲ. ಈಗ ನನಗಾಗಿಯೇ ಹುಟ್ಟಿಕೊಂಡ, ನಿನಗಾಗೆ ಹುಟ್ಟಿಕೊಂಡವನ. ನಿನ್ನ ಈ ನಿಜ ವೇಷವನ್ನು ಕಳಚಿ ನಿಜ ಬಣ್ಣ ಏನಂತ ತೋರಿಸ್ತೇನೆ ಈಗ ಎಲ್ಲರಿಗೂ. ಬಣ್ಣ ಈ ಕೋಡಿ ಕಲ್ಯಾಣದ ಪರಿಸರದಲ್ಲಿರುವ ಜನರಿಗೆಲ್ಲ ನಿನ್ನ ನಿಜ ಬಣ್ಣ ಏನಂತ ಬಯಲು ಬರ್ತದೆ. ಇದೇ ಕೋಡಿ ಕಲ್ಯಾಣದಲ್ಲಿ ನಿನ್ನನ್ನು ಕೊಂದು ನಿನ್ನ ಎದೆ ಮೇಲೆ ಹತ್ತಿ ನಿನ್ನ ಮುಖದ ಬಣ್ಣನ ತೆಗೆಯಲಿ. ಇವನಿಗೆ ಎಷ್ಟೇ ಹೇಳಿದ್ರು ಕೇಳಲಿಲ್ಲ. ಇವನಿಗೆ ಒಂದು ಸ್ವಲ್ಪ ಮಾತಾಡುವ ಚಾಟ. ಇವನಿಗೆ ಚಾಟ ಎಲ್ಲ ಹಿಡಿದೋಗಿಲ್ವ ಈಗ? ಆತ ಅವ ಇಲ್ಲದೆ ಹೋದ್ರೆ ಅವನಿಗೆ ವೇಷ ಯಾವುದು, ಅವತಾರ ಯಾವುದು, ಯಾಕೆ ಬಂದದ್ದು, ಎಂತದ್ದು ಸ್ವಸ್ವರೂಪ ಜ್ಞಾನ ಉಂಟು ಅವನಿಗೆ. ತಂದೆ ಹೋಗಿದ್ದಾರೆ ನನ್ನ ಕೈಯಿಂದ. ತಂದೆಯಿಂದ ಆಜ್ಞಾಬದ್ಧವಾಗಿ ವಟುಕಾಸುರನನ್ನು ಕೊಂದು ಮುಂದೆ ಮಾಡಬೇಕಾದಂತ ಕಾರ್ಯ ಉಂಟು ಮಗನಿಗೆ ಎಂಬ ಹಾಗೆ ಅವನನ್ನು
ಬಂದ ಮೇಲೆ ಇನ್ನು ಮುಂದೆ ನನ್ನ ಬುದ್ಧಿ ಜಾಗೃತ ಆಗ್ತಾ ಉಂಟು. ಹಾಗಾದ್ರೆ ಮತ್ತೆ ನಾನು ಕೈಲಾಸವನ್ನು ಸೇರುವ ಹಾಗಿಲ್ಲ. ಇದೇ ಭೂಲೋಕದಲ್ಲಿ ಇಟ್ಟುಕೊಂಡು ಭಕ್ತಾದಿಗಳನ್ನು ಪಡೆಯುತ್ತಾ ಈ ಭೂಲೋಕದಲ್ಲಿ ಸ್ಥಿರವಾಗಿ ನೆಲೆಯಾಗಬೇಕು. ಹಾಗಾದ್ರೆ ರತ್ನಾಸುರನನ್ನು ಕೊಲ್ಲಲಿಕ್ಕೆ ಒಂದು ರೀತಿಯ ಸ್ಥಳ ಯಾವುದು ಅಂತ ನೋಡಿದ್ರೆ ಇದೇ ಅಲ್ವಾ ಕೋಡಿ ಕನ್ಯಾಣ ಪ್ರದೇಶ. ಇದೇ ಪ್ರದೇಶ. ಈ ಕೋಡಿ ಕನ್ಯಾಣ ಪ್ರದೇಶದಲ್ಲಿ ರತ್ನಾಸುರನನ್ನು ಕೊಂದು ಇದೇ ಜಾಗದಲ್ಲಿ ಸ್ಥಿರವಾಗಿ ನೆಲೆಯಾಗಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೇನೆ. ಆದ್ರೆ ಒಂದು ಕೆಲಸ ಆಯ್ತಲ್ಲ, ನಾವೆಲ್ಲ ಹಾಗೆಲ್ಲ ನೆಲೆಯಾಗ್ಲಿಕ್ಕೆ ಆಗ್ತದ? ನಮ್ಮ ಇಷ್ಟ ಬಂದ ಹಾಗೆಲ್ಲ ನಾವೆಲ್ಲೆಲ್ಲಿ ಹೋಗಿ ಬಿತ್ತುಕೊಳ್ಳಿಕ್ಕೆ ಆಗ್ತದ? ಅದಾಗ್ಲಿಕ್ಕಿಲ್ಲ. ಇಲ್ಲಿಯವರೇ ನಮಗೊಂದು ಸ್ಥಾನಮಾನವನ್ನು ಕೊಡಬೇಕು, ನಮಗೊಂದು ಜಾಗವನ್ನು ಕೊಟ್ಟು ನಮ್ಮನ್ನು ಆರಾಧಿಸಬೇಕು. ಅಲ್ಲಿವರೆಗಾಗಿ ನಾನು ಕಾಯಬೇಕಲ್ಲ. ಅವರು ಬರುವವರೆಗಾಗಿ ನಾನು ಕಾಯುವುದಲ್ಲಿ ಎಲ್ಲೂ ಕುಳಿತುಕೊಳ್ಳುವುದು. ಅಲ್ಲಿ ಕಾಣುತ್ತಿರುವುದು ಎಂತದ್ದು ಸ್ವಾಮಿ? ಅದು ಎಲ್ಲ ಹೇಳ್ತಾ ಇದ್ದಾರೆ. ಅದೆಂತದ್ದು ಪ್ರದೇಶ ಅಂತೆ? ಅರಾಲು ಪ್ರದೇಶ. ಅಲ್ಲಿ ಒಂದು ಜೋಡಿ ತಾಳೆ ವೃಕ್ಷ, ಹಣೆ ಮರ ಅಂತಲೂ ಕರೀತಾರೆ. ಜೋಡಿ ತಾಳೆ ವೃಕ್ಷ ಕಾಣ್ತಾ ಉಂಟು. ನನ್ನ ದೃಷ್ಟಿ ಹೋದದ್ದೇ ಆ ತಾಳೆ ವೃಕ್ಷದ ಮೇಲೆ. ಹಾಗಾದ್ರೆ ನಾನು ಎಲ್ಲಿಯೋ ಕುಳಿತುಕೊಂಡು ಈ ಜನರು ಯಾವಾಗ ಜಾಗ ಕೊಡ್ತಾರೆ, ಯಾವಾಗ ನನ್ನನ್ನು ನಂಬುತ್ತಾರೆ ಅಂತ ನಾನು ಕಾಯುವುದಲ್ಲ. ಅದೇ ತಾಳೆ ವೃಕ್ಷದಲ್ಲಿ ಇರ್ತೇನೆ. ಅದು ಹೇಗೆ? ಒಂದು ತಾಳೆ ವೃಕ್ಷಕ್ಕೆ ಕಾಲನ್ನು ಕೊಟ್ಟು, ಒಂದು ತಾಳೆ ವೃಕ್ಷಕ್ಕೆ ನನ್ನ ತಲೆಯನ್ನು ಕೊಟ್ಟು ಹಾಯಾಗಿ ಮಲಗುತ್ತೇನೆ. ಅಷ್ಟು ಮಾತ್ರ ಅಲ್ಲ, ನಾನು ಇದ್ದೇನೆ, ಇಂಥದ್ದೊಂದು ಶಕ್ತಿ ಇಲ್ಲಿ ಉಂಟು ಅಂತ ಗೊತ್ತಾಗಬೇಕು. ನಾನು ಸುಮ್ಮನೆ ಮಲಗಿಯಲ್ಲಿ ನಿದ್ದೆ ಮಾಡಿ ಜನರಿಗೆ ಗೊತ್ತಾಗಬೇಕು ನಾನು ಎಷ್ಟು ವರ್ಷ ಅಂತ ಕಾಯಬೇಕು. ಹಾಗಲ್ಲ, ಈ ಕೋಡಿ ಕನ್ಯಾಣದವರಿಗೆ 4 ಪಾದದ ಹೈಗುಳಿ ಒಂದು ಉಂಟು, ಒಂದು ಶಕ್ತಿ ಉಂಟು ಅಂತ ಗೊತ್ತಾಗಬೇಕು ಅಂತಾದ್ರೆ ಇನ್ನು ಮುಂದೆ ನಾನು ಮಾಡುವಂತ ಕಾರ್ಯ ಪರಿಯ ಉತ್ಪಾದವನ್ನೇ ಕೋಡಿ ಕನ್ಯಾಣದಲ್ಲಿ ಸೃಷ್ಟಿ ಮಾಡ್ತೇನೆ. ಬೆಂಕಿಯ ಮನೆ ತೊಳಿತೇನೆ, ಬೇಕು ಬೇಕಂತ ಹೋದ ಕಾರ್ಯವನ್ನು ಮಾಡ್ತೇನೆ. ಇದನ್ನಾದ್ರೂ